ಕೇವಲ 99ರ ಬೆಲೆಗೆ 3 ಮ್ಯಾಟ್ಗಳು ಸಿಗ್ತಾ ಇರೋವಂಥದ್ದು. ತುಂಬಾ ಚೆನ್ನಾಗಿರುವಂಥ ಟಾಪ್ಗಳು ಕೇವಲ ನಿಮಗೆ 250ರ ಬೆಲೆಗೆ 2 ಸಿಗ್ತಾ ಇದೆ. 4 ಪ್ಯಾಂಟನ್ನು ಪರ್ಚೇಸ್ ಮಾಡಿದ್ರ ಅಂತ ಹೇಳಿದರೆ ನೀವು ಪೇ ಮಾಡಬೇಕಾಗಿರುವಂಥದ್ದು ಕೇವಲ 99 ರೂಪಾಯಿ ಮಾತ್ರ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಮತ್ತೆ ಬಂದಿದ್ದೇವೆ ಕಮ್ಮಿದ ಅಂಗಡಿ ಕಮ್ಮಿ ರೇಟ್ ಶಾಪಿಗೆ. ಈ ಹಿಂದೆ ನಾವು ಸ್ಟೋರಿಯನ್ನು ಮಾಡಿ ಇಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಬಟ್ಟೆಗಳನ್ನು ನೀಡ್ತಾ ಇದ್ದಾರೆ, ಕ್ವಾಲಿಟಿ ಆಗಿರುವಂಥ ಬಟ್ಟೆಗಳು ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂತ ನಿಮಗೆ ತಿಳಿಸಿದ್ವಿ. ನಿಮ್ಮಿಂದ ಎಲ್ಲಿಯ ಮಟ್ಟಿಗೆ ರೆಸ್ಪಾನ್ಸ್ ಸಿಕ್ಕಿದೆ ಅಂತ ಹೇಳಿದರೆ, ಒಮ್ಮೆ ಬಂದವರು ಮತ್ತೆ ಮತ್ತೆ ಬಂದು ಇಲ್ಲಿಂದ ಬಟ್ಟೆಯನ್ನು ಪರ್ಚೇಸ್ ಮಾಡಿದ್ದೀರಿ. ತುಂಬ ಜನರ ಪ್ರಶ್ನೆ ಇತ್ತು, ಕ್ವಾಲಿಟಿ ಇರುತ್ತಾ, ಅಷ್ಟೊಂದು ಕಡಿಮೆ ಬೆಲೆಗೆ ಕೊಡ್ತಾ ಇದ್ದಾರಲ್ಲ ಬಟ್ಟೆ ಅನ್ನೋವಂಥದ್ದು. ಬಟ್ ಕ್ವಾಲಿಟಿ ಎಷ್ಟರ ಮಟ್ಟಿಗೆ ಇದೆ, ಅದರ ಜೊತೆಗೇ ರೇಟ್ ಎಷ್ಟರ ಮಟ್ಟಿಗೆ ಕಮ್ಮಿ ಇದೆ ಅನ್ನೋವಂಥದ್ದಕ್ಕೆ ಸಾಕ್ಷಿಯಾಗಿ ನೀವು ಒಮ್ಮೆ ಬಂದವರು ಮತ್ತೆ ಮತ್ತೆ ಬಂದು ಇಲ್ಲಿಂದ ಬಟ್ಟೆಯನ್ನು ಪರ್ಚೇಸ್ ಮಾಡಿದ್ದೀರಾ. ನಾವು ಇದಕ್ಕಿಂತ ಮುಂಚೆ ಹೇಳಿದ್ವಿ ನಿಮಗೆ, ಕಮ್ಮಿದ ಅಂಗಡಿ ಕಮ್ಮಿದ ರೇಟ್ ಶಾಪ್ ನವೆಂಬರ್ 5ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ ಅಂತ. ಆದರೆ ನಿಮಗೆ ಇನ್ನಷ್ಟು ಬಟ್ಟೆಗಳನ್ನು ನಿಮ್ಮ ಮುಂದೆ ಇಡಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಈ ಒಂದು ಶಾಪ್ ನವೆಂಬರ್ 15ನೇ ತಾರೀಕಿಗೆ ಕ್ಲೋಸ್ ಆಗ್ತಾ ಇದೆ. ಇನ್ನಷ್ಟು ದಿನಗಳನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಾಗಾಗಿ ನಿಮಗೆ ಇದೀಗ ಮತ್ತಷ್ಟು ಕಡಿಮೆ ಬೆಲೆಗೆ ಮತ್ತಷ್ಟು ಕ್ವಾಲಿಟಿ ಇರುವಂಥ ಬಟ್ಟೆಗಳು ಸಿಗ್ತಾ ಇದೆ. ಬಟ್ಟೆಗಳ ಜೊತೆಗೆ ಮನೆಯ ಉಪಯೋಗಕ್ಕೆ ಬೇಕಾಗುವಂಥ ಒಂದಿಷ್ಟು ಐಟಮ್ಗಳನ್ನು ಕೂಡ ಆ್ಯಡ್ ಮಾಡಿದ್ದಾರೆ. ಅವುಗಳು ಕೂಡ ಅತ್ಯಂತ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಹಾಗಾದರೆ ಯಾವೆಲ್ಲ ಹೊಸ ಐಟಮ್ಗಳು ಆ್ಯಡ್ ಆಗಿದೆ, ಈ ಐಟಮ್ಗಳು ಯಾವ ರೀತಿಯಾಗಿದೆ, ಕಡಿಮೆ ಬೆಲೆಗೆ ಅಂದರೆ ಎಷ್ಟು ಬೆಲೆಗೆ ಸಿಗ್ತಾ ಇದೆ, ಇವೆಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ ಬನ್ನಿ. ಕಮ್ಮಿದ ಅಂಗಡಿ ಕಮ್ಮಿ ರೇಟ್ ಶಾಪ್ನಲ್ಲಿ ಬಟ್ಟೆಯ ಜೊತೆಗೆ ಒಂದಿಷ್ಟು ಐಟಮ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಮ್ಯಾಟ್ ಆಗಿರ್ಬೋದು, ಆ್ಯಂಗರ್ ಆಗಿರ್ಬೋದು, ಈ ಥರ ಐಟಮ್ಗಳು ಮನೆಗೆ ಅನುಕೂಲಕ್ಕೆ ಬೇಕಾಗುವಂಥ ಐಟಮ್ಗಳನ್ನು ಆ್ಯಡ್ ಮಾಡಿದ್ದಾರೆ. ನಾನು ಮ್ಯಾಟ್ನಿಂದ ನಿಮಗೆ ತೋರಿಸ್ತಾ ಬರ್ತೀನಿ. ನೀವಾಗ ನೋಡ್ತಾ ಇರುವಂತಹ ಮ್ಯಾಟ್ ನಿಮಗೆ ಕೇವಲ 99ರ ಬೆಲೆಗೆ 3 ಮ್ಯಾಟ್ಗಳು ಸಿಗ್ತಾ ಇರೋವಂಥದ್ದು. ನೋಡ್ಬೋದು ನೀವು ಹೇಗಿದೆ ಅನ್ನೋದನ್ನು. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಬೇರೆ ಬೇರೆ ಕಲರ್ನಲ್ಲಿ ಕೂಡ ನಿಮಗೆ ಇಲ್ಲಿ ಮ್ಯಾಟ್ಗಳು ಕೂಡ ಸಿಗ್ತಾ ಇರುವಂಥದ್ದು. ಹಾಗೆಯೇ ನೀವು ಮುಂದೆ ಬಂದ್ರಿ ಅಂತ ಹೇಳಿದರೆ ಕರ್ಟನ್ ನೋಡ್ತಾ ಇದ್ದೀರಿ ನೀವು. ಇದು ಎಷ್ಟೊಂದು ಲೆಂತ್ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ಕೂಡ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಎಷ್ಟು ಬೆಲೆ ಅಂತ ಹೇಳೋದಕ್ಕಿಂತ ಮುಂಚೆ ಇದರ ಲೆಂತ್ ಹೇಗಿದೆ ಅಂತ ನೋಡಿ. ಇದು ನಿಮಗೆ ಸಿಗ್ತಾ ಇರೋವಂಥದ್ದು 1 ಪೀಸ್ಗೆ 160 ರೂಪಾಯಿ. ಬೇರೆ ಕಲರ್ನಲ್ಲಿ ಡಿಸೈನ್ನಲ್ಲಿ ಕೂಡ ನಿಮಗೆ ಇಲ್ಲಿ ಕರ್ಟನ್ ಇದೆ ನೋಡಿ, ಎಷ್ಟೊಂದು ಲೆಂತ್ ಇದೆ ಅಂತ. ಇದು ನಿಮಗೆ ಸಿಗ್ತಾ ಇರೋವಂಥದ್ದು 160ರ ಬೆಲೆಗೆ. ಇವಾಗ ನೀವು ನೋಡ್ತಾ ಇರೋವಂಥದ್ದು ಟಾಪ್ಸ್ಗಳನ್ನು. ಈ ಟಾಪ್ಸನ್ನು ನೀವು ಇದಕ್ಕಿಂತ ಮುಂಚೆ ಮಾಡಿದಂಥ ವಿಡಿಯೋದಲ್ಲಿ ಕೂಡ ನೋಡಿದ್ದೀರಾ. ಈ ಟಾಪ್ಸ್ಗೆ ಒಂದು ಟಾಪನ್ನು ನೀವು ಪರ್ಚೇಸ್ ಮಾಡಿದರೆ 150 ರೂಪಾಯಿ ಅಂತ ಹೇಳಿದ್ವಿ. ಬಟ್ ಇವಾಗ ನೀವು 2 ಟಾಪನ್ನು ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದರೆ ಕೇವಲ 250 ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ. ನೋಡ್ಬೋದು ಎಷ್ಟೊಂದು ಟಾಪ್ಗಳು ಇದೆ ಅಂತ ಹೇಳಿದರೆ. ನೀವು ಇಲ್ಲಿಗೆ ಬರ್ತೀರಾ ಅಂತ ಹೇಳಿದರೆ ನೀವು ಇಲ್ಲಿ ಮುಟ್ಟಿ ನೋಡಿದಾಗಲೇ ನಿಮಗೆ ಕ್ವಾಲಿಟಿ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿರುವಂಥ ಟಾಪ್ಗಳು ಕೇವಲ ನಿಮಗೆ 250ರ ಬೆಲೆಗೆ 2 ಸಿಗ್ತಾ ಇದೆ. ಹೊಸ ಹೊಸ ಕಲೆಕ್ಷನ್ಗಳು ಆ್ಯಡ್ ಆಗಿದೆ ಅಂತ ನಾನು ನಿಮಗೆ ಹೇಳಿದೆ. ಪ್ಲಾಜೋ ಪ್ಯಾಂಟನ್ನು ನೀವು ಈ ಹಿಂದಿನ ವಿಡಿಯೋದಲ್ಲಿ ಕೂಡ ನೋಡಿದ್ರಿ. ಆದರೆ ಅಲ್ಲಿ ನಿಮಗೆ ರೆಡ್ ಕಲರ್ನ ಪ್ಲಾಜೋ ಪ್ಯಾಂಟ್ ಮಾತ್ರ ಆಯಿತು. ಬಟ್ ಇವಾಗ ನಿಮಗೆ ಎಲ್ಲ ಕಲರ್ನಲ್ಲಿ ಕೂಡ ಪ್ಯಾಂಟ್ಗಳು ಅವೈಲೇಬಲ್ ಇದೆ. ಈ ಪ್ಯಾಂಟ್ಗಳು ನಿಮಗೆ ಕೇವಲ 149ಕ್ಕೆ 2 ಪ್ಯಾಂಟ್ಗಳು ಸಿಗ್ತಾ ಇರೋವಂಥದ್ದು. ತುಂಬಾ ಕಲರಲ್ಲಿ ಕೂಡ ನಿಮಗೆ ಇವಾಗ ಅವೈಲೇಬಲ್ ಇದೆ. ಹಾಗಾಗಿ ಆದಷ್ಟು ಬೇಗ ಬನ್ನಿ, ಪ್ಲಾಜೋ ಪ್ಯಾಂಟನ್ನು ಕೂಡ ನಿಮ್ಮದಾಗಿಸ್ಕೊಳ್ಳಿ. ನೈಟಿಯಲ್ಲಿ ಕೂಡ ಹೊಸ ಹೊಸ ಕಲೆಕ್ಷನ್ಗಳು ಬಂದಿದೆ. ನೋಡ್ಬೋದು ನೀವು ಎಷ್ಟೊಂದು ಕಲೆಕ್ಷನ್ಗಳು ಇದೆ ಅಂತ. ಕ್ವಾಲಿಟಿ ಆಗಿರುವಂತಹ ನೈಟಿಗಳು. ಇದರ ಬೆಲೆ ಎಷ್ಟು ಅಂತ ಕೇಳಿದರೆ 150ರ ಬೆಲೆಗೆ 1 ನೈಟಿ ಸಿಗ್ತಾ ಇದೆ. ನೈಟಿ ಹೇಗಿದೆ ಅನ್ನೋದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ. ಹಾಗೆಯೇ ನಿಮಗೆ ಇಲ್ಲಿ ರಬ್ಬರ್ ನೈಟಿ ಕೂಡ ಇದೆ, ತೋರಿಸ್ತೀನಿ ನಾನು ಹೇಗಿದೆ ಅಂತ. ತುಂಬ ಜನರಿಗೆ ಈ ರೀತಿಯಾದಂತಹ ನೈಟಿ ಬೇಕು ಅಂತ ಹುಡುಕ್ತಾ ಇರ್ತೀರಾ. ಬಟ್ ಕೆಲವು ಕಡೆಗಳಲ್ಲಿ ತುಂಬಾ ಕಾಸ್ಟ್ಲಿ ಇರುತ್ತೆ. ಬಟ್ ಇಲ್ಲಿ ನಿಮಗೆ 160ರ ಬೆಲೆಗೆ ಬ್ಯೂಟಿಫುಲ್ ಆಗಿರುವಂತಹ ರಬ್ಬರ್ ನೈಟಿ ಕೂಡ ಸಿಗ್ತಾ ಇದೆ. ಹಾಗೆಯೇ ಈ ನೈಟಿಗಳು ನಿಮಗೆ 250ರ ಬೆಲೆಗೆ 2 ನೈಟಿ ಸಿಗ್ತಾ ಇದೆ. ಇದು ನಿಮಗೆ ಸಿಗ್ತಾ ಇರೋವಂಥದ್ದು 160ರ ಬೆಲೆಗೆ 1 ನೈಟಿ. ಆದರೆ ಈ ನೈಟಿ ನಿಮಗೆ ಸಿಗ್ತಾ ಇರೋವಂಥದ್ದು 250ರ ಬೆಲೆಗೆ 2. ಕಮ್ಮಿದ ಅಂಗಡಿ ಕಮ್ಮಿದ ರೇಟ್ ಶಾಪ್ನಲ್ಲಿ ಕಡಿಮೆ ಬೆಲೆ ಅಂತ ನಾವು ಹೇಳ್ತಾ ಇದ್ದೀವಿ. ಇವಾಗ ನಾನು ಹೇಳುವಂತಹ ಪ್ಯಾಂಟ್ನ ಬೆಲೆಯನ್ನು ಕೇಳಿದರೆ ಖಂಡಿತವಾಗ್ಲೂ ನೀವು ಆಶ್ಚರ್ಯ ಪಡ್ತೀರಾ, ಅಷ್ಟೊಂದು ಕಡಿಮೆ ಬೆಲೆ ಇದೆ. ನಾನಿವಾಗ ತೋರಿಸ್ತಾ ಇರೋವಂಥದ್ದು ನಿಮಗೆ ಶೈನಿಂಗ್ ಪ್ಯಾಂಟ್. ಇದು ನಿಮಗೆ ತುಂಬಾ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ನೀವು 4 ಪ್ಯಾಂಟನ್ನು ಪರ್ಚೇಸ್ ಮಾಡಿದ್ರಾ ಅಂತ ಹೇಳಿದರೆ ನೀವು ಪೇ ಮಾಡಬೇಕಾಗಿರುವಂಥದ್ದು ಕೇವಲ
99 ರೂಪಾಯಿ ಮಾತ್ರ. ಹಾಗೆಯೇ ಇಲ್ಲಿ ನಿಮಗೆ ಲೆಗ್ಗಿನ್ಸ್ ಪ್ಯಾಂಟ್ ಇದೆ. ಇದು ಕೂಡ ಹಾಗೆಯೇ ನೀವು 2 ಲೆಗ್ಗಿನ್ಸ್ ಪ್ಯಾಂಟನ್ನು ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದರೆ ಕೇವಲ 149 ರೂಪಾಯಿ ಪೇ ಮಾಡಿದರೆ ಸಾಕು. ಇಷ್ಟೊಂದು ಕಡಿಮೆ ಬೆಲೆಗೆ ನಿಮಗೆ ಬೇರೆ ಎಲ್ಲಿಯೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಕ್ವಾಲಿಟಿ ಆಗಿರುವಂಥ ಶೈನಿಂಗ್ ಪ್ಯಾಂಟ್ ಹಾಗೆಯೇ ಲೆಗ್ಗಿನ್ಸ್ ಪ್ಯಾಂಟ್ ನಿಮಗೆ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಹೆಂಗಳೆಯರಿಗೆ ಸಾರಿ ಅಂತ ಹೇಳಿದರೆ ಒಂದು ರೀತಿಯಾದಂತಹ ಪ್ರೀತಿ ಬೇರೆಯೇ ಇರುತ್ತೆ. ಇಲ್ಲಿ ನಿಮಗೆ ಸಾರಿ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಈ ಸಾರಿಗಳು ನಿಮಗೆ ಕೇವಲ 99 ಬೆಲೆಗೆ ಸಿಗ್ತಾ ಇದೆ. ಸಾರಿ ನಾನು ಹೇಗಿದೆ ಅನ್ನೋದನ್ನು ಕೂಡ ತೋರಿಸ್ತೇನೆ ನೋಡಿ. ಕಾಟನ್ ಸಾರಿ ಇದು ನಿಮಗೆ ಕೇವಲ 99 ಬೆಲೆಗೆ ಸಿಗ್ತಾ ಇದೆ. ಹಾಗೆಯೇ ಈ ಸಾರಿ ನೋಡಿ, ಜರಿ ಸಾರಿ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ. ನೀವು ಈ ಸಾರಿಯನ್ನು ನೋಡ್ತಾ ಇದ್ದರೆ ಅಂದ್ಕೊಳ್ತೀರಾ ಇದಕ್ಕೊಂದು 500 ರೂಪಾಯಿ ಅಂತೂ ಇದ್ದೇ ಇರುತ್ತೆ, 500-600 ರೂಪಾಯಿ ಅಂತೂ ಇದ್ದೇ ಇರುತ್ತೆ ಅಂತ. ಬಟ್ ಈ ಸಾರಿ ನಿಮಗೆ ಕೇವಲ 299 ಬೆಲೆಗೆ ಸಿಗ್ತಾ ಇದೆ. ಈ ರೀತಿಯಾದಂತಹ ಕಲೆಕ್ಷನ್ ಇಲ್ಲಿ ತುಂಬಾ ಇದೆ ನೋಡಿ. ಇವಾಗಿನ ಟ್ರೆಂಡಲ್ಲಿರುವಂತಹ ಸಾರಿಗಳು, ಬ್ಯೂಟಿಫುಲ್ ಆಗಿರುವಂತಹ ಸಾರಿ ಇದು ಕೂಡ ನಿಮಗೆ ಕೇವಲ 299 ಬೆಲೆಗೆ ಸಿಗ್ತಾ ಇರುವಂಥದ್ದು. ಈ ಥರದ ಕಲೆಕ್ಷನ್ ಇಲ್ಲಿ ತುಂಬಾ ಇದೆ. ಇವಾಗ ಟೀಚರ್ಸ್ಗಳಿಗೆಲ್ಲ ಡೈಲಿ ಸಾರಿಯನ್ನೇ ವೇರ್ ಮಾಡಬೇಕು ಅನ್ನುವಂಥದ್ದು ಇರುತ್ತೆ. ಇನ್ನೊಂದಿಷ್ಟು ಕೆಲಸಗಳಿಗೆ ಹೋಗುವಂತಹ ಹೆಂಗಳೆಯರಿಗೆ ಸಾರಿಯನ್ನೇ ವೇರ್ ಮಾಡಬೇಕು ಅಂತ ಇರುತ್ತೆ. ಬಟ್ ಕಮ್ಮಿ ಬೆಲೆಗೆ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಾ ಇರ್ತಾರೆ. ಬಟ್ ಇಲ್ಲಿಗೆ ಇವಾಗ ನೀವು ಬಂದ್ರಿ ಅಂತ ಹೇಳಿದರೆ ಕಡಿಮೆ ಬೆಲೆಗೆ ಸಾರಿಯನ್ನು ನಿಮ್ಮದಾಗಿಸ್ಕೊಳ್ಬೋದಾಗಿದೆ. ಸೆಟ್ ಕಾಟನ್ನ ನಾನಿವಾಗ ತೋರಿಸ್ತೀನಿ. ರೇಟ್ ಕೂಡ ಎಷ್ಟು ಅಂತ ತೋರಿಸ್ತೀನಿ. ಬೇರೆ ಬೇರೆ ಕಲರಲ್ಲಿ ಕೂಡ ನಿಮಗೆ ಸೆಟ್ ಟಾಪ್ ಇದೆ. ಟಾಪ್ ಹಾಗೆಯೇ ಪ್ಯಾಂಟ್, ಶಾಲ್ ಇಲ್ಲಿ ನೋಡಿ. ಬೇರೆ ಬೇರೆ ಕಲರಲ್ಲಿ ಕೂಡ ನಿಮಗೆ ಇಲ್ಲಿ ಸೆಟ್ ಟಾಪ್ಸ್ ಅವೈಲೇಬಲ್ ಇದೆ. ಇದರ ರೇಟ್ ಕೂಡ ನಾನು ಎಷ್ಟು ಅಂತ ಹೇಳ್ತೀನಿ. ತುಂಬಾ ಕ್ವಾಲಿಟಿ ಆಗಿರುವಂತಹ ಬಟ್ಟೆಗಳು ಇದು ನಿಮಗೆ ಕೇವಲ 399 ಬೆಲೆಗೆ ಒಂದು ಸೆಟ್ ನಿಮಗೆ ಸಿಗ್ತಾ ಇರೋವಂಥದ್ದು. ಕಲರಲ್ಲಿ ಕೂಡ ಇದೆ. ನೀವು ಇಲ್ಲಿಗೆ ಬಂದ್ರಿ ಅಂತ ಹೇಳಿದರೆ ಬ್ಯೂಟಿಫುಲ್ ಆಗಿರುವಂಥ ಸೆಟ್ಟನ್ನು ನಿಮ್ಮದಾಗಿಸ್ಕೊಳ್ಬೋದಾಗಿದೆ. ಅದರ ಜೊತೆಗೇ ಇಲ್ಲಿ ನೀವು ಕಾಟ್ ಸೆಟ್ಗಳನ್ನು ನೋಡ್ತಾ ಇದ್ದೀರಿ. ಇದು ಕೂಡ ಹೇಗಿದೆ ಅಂತ ತೋರಿಸ್ತೀನಿ. ಇಂತಹ ಸೆಟ್ಗಳು ಇವಾಗ ತುಂಬಾ ಟ್ರೆಂಡಲ್ಲಿರುವಂಥದ್ದು ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ. ಇಲ್ಲಿ ನೀವು ನೋಡ್ಬೋದು ಎಷ್ಟೊಂದು ಕಲೆಕ್ಷನ್ ಇದೆ ಅನ್ನೋದನ್ನು ಕೂಡ. ಇದು ಕೂಡ ನಿಮಗೆ 399ಕ್ಕೆ ಒಂದು ಸೆಟ್ ಸಿಗ್ತಾ ಇದೆ. ತುಂಬಾ ಕಡಿಮೆ ಬೆಲೆ. ಹಾಗೆಯೇ ನೀವು ಇಲ್ಲಿ ನೋಡೋದು ಅಂತ ಹೇಳಿದರೆ ಜೀನ್ಸ್ ಶಾರ್ಟ್ ಟಾಪ್ಸ್ ನೋಡಿ ಹೇಗಿದೆ ಅಂತ. ಇದು ನಿಮಗೆ ಒಂದು ಟಾಪ್ಗೆ ನೀವು ಪೇ ಮಾಡಬೇಕಾಗಿರುವಂಥದ್ದು ಕೇವಲ 199 ಮಾತ್ರ. ಇದು ಕೂಡ ಹಾಗೆಯೇ ತುಂಬಾ ಕಲೆಕ್ಷನ್ ಇದೆ ನೋಡಿ. ಡೈಲಿ ವೇರ್ ಟಾಪ್ಸ್ ಕೂಡ ಇಲ್ಲಿ ತುಂಬಾ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಇಲ್ಲಿಯವರೆಗೆ ನೋಡಿದಂಥ ಬಟ್ಟೆಗಳು ಎಷ್ಟೊಂದು ಕಡಿಮೆ ಬೆಲೆ ಅಂತ ನೋಡಿದ್ರಲ್ಲ, ಈಗ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಹೆಣ್ಣು ಮಕ್ಕಳಿಗೆ ಬೇಕಾಗುವಂತಹ ಡೈಲಿ ವೇರ್ ಟಾಪ್ಗಳನ್ನು. ಇದು ಕೂಡ ಹಾಗೆಯೇ ತುಂಬಾ ಕಡಿಮೆ ಬೆಲೆ ಇದೆ ನೋಡಿ ಹೇಗಿದೆ ಅಂತ. ಬ್ಯೂಟಿಫುಲ್ ಆಗಿರುವಂತಹ ತುಂಬಾ ಕ್ವಾಲಿಟಿ ಇರುವಂತಹ ಟಾಪ್ಸ್ ಇದು ನಿಮಗೆ ಸಿಗ್ತಾ ಇದೆ 99 ಬೆಲೆಗೆ. ತುಂಬಾ ಕಡಿಮೆ ಬೆಲೆ. ಹಾಗೆಯೇ ಈ ಟಾಪ್ಸ್ಗಳು ನಿಮಗೆ ಸಿಗ್ತಾ ಇರುವಂಥದ್ದು 199 ಬೆಲೆಗೆ ಒಂದು. ಕಲೆಕ್ಷನ್ ಕೂಡ ತುಂಬ ಚೆನ್ನಾಗಿದೆ. ಹೊಸ ಕಲೆಕ್ಷನ್ಗಳು ಬಂದಿದೆ ಅಂತ ನಾವು ಹೇಳಿದ್ವಲ್ಲ, ಇವುಗಳೇ. ಈ ಹಿಂದೆ ವಿಡಿಯೋ ಮಾಡಿದಾಗ ಈ ಥರದ ಟಾಪ್ಸ್ಗಳು ಇರಲಿಲ್ಲ. ಬಟ್ ಇವಾಗ ನೋಡಿ ತುಂಬಾ ಚೆನ್ನಾಗಿರುವಂಥ ಟಾಪ್ಗಳು ಕೂಡ ಆ್ಯಡ್ ಆಗಿದೆ. ಈ ಟಾಪ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ಕೇವಲ 199 ಬೆಲೆಗೆ. ಹಾಗೆಯೇ ಈ ಟಾಪ್ಸ್ಗಳು ನಿಮಗೆ ಸಿಗ್ತಾ ಇರುವಂಥದ್ದು ಕೇವಲ 99 ಬೆಲೆಗೆ. ಮನೆಯಲ್ಲಿರುವಂತಹ ಮುದ್ದಾದ ಪುಟಾಣಿ ಹೆಣ್ಣು ಮಕ್ಕಳಿಗೆ ಕ್ಯೂಟ್ ಆಗಿರುವಂತಹ ಬಟ್ಟೆಗಳು ಅತ್ಯಂತ ಕಡಿಮೆ ಬೆಲೆಗೆ ಎಲ್ಲಿ ಸಿಗುತ್ತೆ ಅಂತ ಕೇಳಿದರೆ ಅದು ಕಮ್ಮಿದ ಅಂಗಡಿ, ಕಮ್ಮಿ ರೇಟ್ ಶಾಪ್ನಲ್ಲಿ. ಇವಾಗ ನೀವು ನೋಡ್ತಾ ಇರುವಂಥದ್ದು ಹೆಣ್ಣು ಮಕ್ಕಳಿಗೆ ತುಂಬಾ ಕ್ಯೂಟ್ ಆಗಿ ಮುದ್ದಾಗಿ ಕಾಣಿಸುವಂತಹ ಬಟ್ಟೆಗಳು ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ. ಈ ಬಟ್ಟೆ ನೋಡಿ, ವೈಟ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂತ. ಇನ್ನೊಂದು ಬಟ್ಟೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ. ಈ ಬಟ್ಟೆಗಳು ನಿಮಗೆ ಎಷ್ಟರ ಬೆಲೆಗೆ ಸಿಗ್ತಾ ಇದೆ ಅಂತ ಕೇಳಿದರೆ ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. ನಾಳೆನೇ ಇಲ್ಲಿಗೆ ಬರ್ತೀರಾ, ಅಷ್ಟೊಂದು ಕಡಿಮೆ ಬೆಲೆ ಇದೆ. ಈ ಬಟ್ಟೆಗಳು ನಿಮಗೆ ಸಿಗ್ತಾ ಇರುವಂಥದ್ದು ಕೇವಲ 199 ಬೆಲೆಗೆ. ಹಾಗಾಗಿ ಇಷ್ಟೊಂದು ಕಡಿಮೆ ಬೆಲೆ ಎಲ್ಲಿ ಸಿಗುತ್ತೆ ಅಲ್ವಾ, ಇಷ್ಟೊಂದು ಬ್ಯೂಟಿಫುಲ್ ಆಗಿರುವಂತಹ ಬಟ್ಟೆಗೆ. ಹಾಗಾಗಿ ಆದಷ್ಟು ಬೇಗ ಬನ್ನಿ, ನಿಮ್ಮ ಮನೆಯಲ್ಲಿರುವಂತಹ ಮುದ್ದಾದ ಪುಟಾಣಿ ಹೆಣ್ಣು ಮಕ್ಕಳಿಗೆ ಈ ಬಟ್ಟೆಗಳನ್ನು ಪರ್ಚೇಸ್ ಮಾಡಿ. ಪುಟಾಣಿ ಹೆಣ್ಣು ಮಕ್ಕಳಿಗೆ ಬೇಕಾಗುವಂಥ ಗ್ರ್ಯಾಂಡ್ ಡ್ರೆಸ್ನ ರೇಟ್ ಹೇಗಿದೆ, ಅದರ ಜೊತೆಗೇನೆ ಬಟ್ಟೆ ಹೇಗಿದೆ ಅನ್ನೋದನ್ನು ನೋಡಿದ್ರಲ್ಲ. ಇವಾಗ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಹೆಣ್ಣು ಮಕ್ಕಳಿಗೆ ಬೇಕಾಗುವಂಥ ಟಾಪ್ಸ್ಗಳನ್ನು ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ. ತುಂಬಾ ಕ್ಯೂಟ್ ಆಗಿರುವಂತಹ ಟಾಪ್ಸ್ಗಳ ಕಲೆಕ್ಷನ್ ಎಷ್ಟಿದೆ ಅಂತ ನೀವು ನೋಡ್ಬೋದು ಇಲ್ಲಿ ನೋಡಿ ಎಷ್ಟೊಂದು ಕಲೆಕ್ಷನ್ಗಳಿದೆ ಅಂತ. ಇದು ನಿಮಗೆ ಕೇವಲ 199 ಬೆಲೆಗೆ ಒಂದು ಟಾಪ್ ಸಿಗ್ತಾ ಇದೆ. ಹಾಗಾಗಿ ತುಂಬಾ ಕಡಿಮೆ ಬೆಲೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಆದಷ್ಟು ಬೇಗ ಬಂದು ಈ ಬಟ್ಟೆಗಳನ್ನು ಕೂಡ ನಿಮ್ಮದಾಗಿಸ್ಕೊಳ್ಳಿ. ಇನ್ನು ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಹೆಣ್ಣು ಮಕ್ಕಳಿಗೆ ಬೇಕಾಗುವಂತಹ ಸೆಟ್ಟನ್ನು
ಇದು ಕೂಡ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್, ಟಾಪ್ ಪ್ಯಾಂಟ್ ನೋಡಿ, ಹಾಗೆಯೇ ಶಾಲ್, ಇದು ಕೂಡ ಹಾಗೆಯೇ ತುಂಬ ಕಲೆಕ್ಷನ್ ಇದೆ. ಇದರ ಬೆಲೆ ನೀವು ನಾರ್ಮಲ್ ಆಗಿ ಬೇರೆ ಶಾಪಲ್ಲಿ ಹೋಗಿ ಕೇಳ್ತೀರಾ ಅಂತ ಹೇಳಿದರೆ 1600-700 ಬೆಲೆ ಖಂಡಿತವಾಗ್ಲೂ ಇರುತ್ತೆ. ಬಟ್ ನಿಮಗೆ ಇಲ್ಲಿ ಕೇವಲ 590 ಬೆಲೆಗೆ ಸಿಗ್ತಾ ಇರೋವಂಥದ್ದು. ಇಷ್ಟೊಂದು ಕಡಿಮೆ ಬೆಲೆ ಅಂತ ಹೇಳಿದರೆ ತುಂಬ ಜನರಿಗೆ ಶಾಕ್ ಆಗ್ಬೋದು. ಹಾಗಾಗಿ ಆದಷ್ಟು ಬೇಗ ಬನ್ನಿ. ತುಂಬ ಅಂದರೆ ತುಂಬ ಕಡಿಮೆ ಬೆಲೆಗೆ ಬಟ್ಟೆಗಳನ್ನು ಕೊಡ್ತಾ ಇರೋವಂಥದ್ದು. ನಾವು ಇದಕ್ಕಿಂತ ಮುಂಚೆ ಕೂಡ ನಿಮಗೆ ಹೇಳಿದ್ವಿ ನವೆಂಬರ್ 15ನೇ ತಾರೀಕಿನವರೆಗೆ ಇರೋವಂಥದ್ದು ಅಂತ. ಹಾಗಾಗಿ ಇನ್ನೂ ಕೆಲವೇ ದಿನಗಳು ಇರೋವಂಥದ್ದು. ಬೇಗ ಬಂದು ಬ್ಯೂಟಿಫುಲ್ ಆಗಿರುವಂಥ ಬಟ್ಟೆಗಳನ್ನು ನಿಮ್ಮದಾಗಿಸ್ಕೊಳ್ಳಿ. ಗಂಡು ಮಕ್ಕಳ ಬಟ್ಟೆಯಲ್ಲಿ ಕೂಡ ಹಾಗೆಯೇ ಹೊಸ ಹೊಸ ಕಲೆಕ್ಷನ್ಗಳು ಕೂಡ ಇಲ್ಲಿ ಆ್ಯಡ್ ಆಗಿದೆ ನೋಡಿ. ನೀವು ಕುರ್ತಾ ಟೈಪಲ್ಲಿ ಬರುವಂಥದ್ದು, ಹಾಗೆಯೇ ಬೇರೆ ಬೇರೆ ಶರ್ಟ್ಗಳು ಕೂಡ ಇಲ್ಲಿ ನಿಮಗೆ ತುಂಬಾ ಕಡಿಮೆ ರೇಟಿಗೆ ಸಿಗ್ತಾ ಇದೆ. ರೇಟ್ ಎಷ್ಟು ಅಂತ ನಾನು ಹೇಳ್ತೀನಿ, ಅದಕ್ಕಿಂತ ಮುಂಚೆ ಬಟ್ಟೆಗಳನ್ನು ನೋಡಿ ಹೇಗಿದೆ ಅಂತ ನೋಡಿ. ಹೊಸ ಹೊಸ ಕಲೆಕ್ಷನ್ಗಳು, ಇವಾಗಿನ ಟ್ರೆಂಡಲ್ಲಿರುವಂತಹ ಬಟ್ಟೆ ಕಲೆಕ್ಷನ್ ಕೂಡ ಇಲ್ಲಿ ಇದೆ. ಕ್ವಾಲಿಟಿ ಆಗಿರುವಂತಹ ಬಟ್ಟೆಗಳು ಇವೆಲ್ಲವೂ ನಿಮಗೆ ಸಿಗ್ತಾ ಇರುವಂಥದ್ದು. ಕೇವಲ 499 ಬೆಲೆಗೆ 3 ಶರ್ಟ್ ನಿಮ್ಮದಾಗುತ್ತೆ. ಹಾಗೆಯೇ ಪ್ಯಾಂಟ್ ವೈಸ್ ಕೂಡ ಹಾಗೆಯೇ ಬೇರೆ ಬೇರೆ ಕಲರ್ನಲ್ಲಿ ಕ್ವಾಲಿಟಿ ಆಗಿರುವಂತಹ ಪ್ಯಾಂಟ್ಗಳು ಇಲ್ಲಿ ನಿಮಗೆ ಸಿಗ್ತಾ ಇದೆ. ಇದು ಕೂಡ ಹಾಗೆಯೇ 499 ಬೆಲೆಗೆ 3 ಪ್ಯಾಂಟ್ ನಿಮ್ಮದಾಗುತ್ತೆ. ಪುರುಷರಿಗೆ ಬೇಕಾಗಿರುವಂತಹ ಪ್ಯಾಂಟ್ಗಳು ಕೂಡ ಇದೆ. ಅದರ ಜೊತೆಗೇನೆ ಪ್ಯಾಂಟ್ ಪೀಸ್ಗಳು ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ. 190ಕ್ಕೆ ನಿಮಗೆ 1 ಪ್ಯಾಂಟ್ ಪೀಸ್ ಸಿಗುತ್ತೆ. ಪ್ಯಾಂಟ್ ಪೀಸ್ನಲ್ಲಿ ಕೂಡ ಹಾಗೆಯೇ ಬೇರೆ ಬೇರೆ ಕಲರಲ್ಲಿ ಕ್ವಾಲಿಟಿ ಆಗಿರುವಂತಹ ಬ್ರ್ಯಾಂಡೆಡ್ ಆಗಿರುವಂತಹ ಪ್ಯಾಂಟ್ ಪೀಸ್ಗಳು ಇಲ್ಲಿ ಅವೈಲೇಬಲ್ ಇರೋದು. ನೈಟ್ ಪ್ಯಾಂಟ್ ನೀವು ಇವಾಗ ನೋಡ್ತಾ ಇದ್ದೀರಿ, ಇದು ನಿಮಗೆ 149 ಬೆಲೆಗೆ ಸಿಗ್ತಾ ಇರೋವಂಥದ್ದು. ಬೇರೆ ಬೇರೆ ಕಲರ್ನಲ್ಲಿ ಕೂಡ ನಿಮಗೆ ಇಲ್ಲಿ ನೈಟ್ ಪ್ಯಾಂಟ್ ಅವೈಲೇಬಲ್ ಇದೆ ನೋಡಿ. ಇವೆಲ್ಲದರ ಬೆಲೆ ನಿಮಗೆ ಕೇವಲ 149. ಪುರುಷರಿಗೆ ಬೇಕಾಗುವಂತಹ ಶರ್ಟ್ ಕಲೆಕ್ಷನ್ ಕೂಡ ಇಲ್ಲಿ ಹೊಸದಾಗಿ ಆ್ಯಡ್ ಆಗಿದೆ ನೋಡಿ. ನಾನು ನಿಮಗೆ ಒಂದೊಂದೇ ಶರ್ಟನ್ನು ತೋರಿಸ್ತೀನಿ ಹೇಗಿದೆ ಅಂತ. ಇವಾಗಿನ ಟ್ರೆಂಡಲ್ಲಿರುವಂತಹ ಶರ್ಟ್ಗಳು ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ ನೋಡಿ. ಶರ್ಟ್ ಹೇಗಿದೆ ಅಂತ, ಬ್ಯೂಟಿಫುಲ್ ಆಗಿರುವಂತಹ ಶರ್ಟ್ ಕಲೆಕ್ಷನ್, ಹೊಸ ಹೊಸ ಕಲೆಕ್ಷನ್ಗಳು ಆ್ಯಡ್ ಆಗಿದೆ. ತುಂಬಾ ಕ್ವಾಲಿಟಿ ಇರುವಂಥ ಶರ್ಟ್ಗಳು. ನೀವು ಇಲ್ಲಿಗೆ ಬರ್ತೀರಾ ಅಂತ ಹೇಳಿದರೆ ನೀವು ಮುಟ್ಟಿ ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಕ್ವಾಲಿಟಿ ಇದೆ ಅಂತ. ಅದರ ಜೊತೆಗೇನೆ ಎಲ್ಲರಿಗೂ ಕೂಡ ಸೂಟ್ ಆಗೋ ರೀತಿಯಾದಂತಹ ಶರ್ಟ್ಗಳು ನಿಮಗೆ ಅವೈಲೇಬಲ್ ಇದೆ. ಈ ಎಲ್ಲ ಶರ್ಟ್ಗಳು ನಿಮಗೆ ಕೇವಲ 499ಕ್ಕೆ 3 ಶರ್ಟ್ ಸಿಗ್ತಾ ಇದೆ. ಅದು ಕೂಡ ಎಷ್ಟು ಕಡಿಮೆ ಅಂತ ನಿಮಗೆ ಇವಾಗ ಅರ್ಥ ಆಗಿರುತ್ತೆ. ಹಾಗೆಯೇ ನಿಮಗೆ ಇಲ್ಲಿ ಪ್ಯಾಂಟ್ ಸಿಗ್ತಾ ಇರೋವಂಥದ್ದು 299 ಬೆಲೆಗೆ 1 ಪ್ಯಾಂಟ್ ಸಿಗ್ತಾ ಇದೆ. ಈ ಹಿಂದೆ ಕೂಡ ನಾನು ನಿಮಗೆ ತೋರಿಸಿದ್ವಿ ಶರ್ಟ್ಗಳು ಯಾವ ರೀತಿಯಾಗಿದೆ ಅಂತ. ಇವಾಗ ಅದಕ್ಕಿಂತ ಚೆನ್ನಾಗಿರುವಂತಹ ಶರ್ಟ್ಗಳು, ಕ್ವಾಲಿಟಿ ಇರುವಂತಹ ಶರ್ಟ್ಗಳು ನಿಮ್ಮ ಕಮ್ಮಿದ ಅಂಗಡಿ, ಕಮ್ಮಿ ರೇಟ್ ಶಾಪ್ನಲ್ಲಿ ಆ್ಯಡ್ ಆಗಿರುವಂಥದ್ದು. ಸಿಂಪಲ್ ಆಗಿರುವಂಥ ಟಾಪನ್ನು ವೇರ್ ಮಾಡ್ತೀವಿ ಅಂತ ಹೇಳಿದಾಗ ಅದಕ್ಕೆ ಗ್ರ್ಯಾಂಡ್ ಆಗಿರುವಂತಹ ಶಾಲನ್ನು ವೇರ್ ಮಾಡಿದರೆ ನಮ್ಮ ಲುಕ್ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಲ್ವಾ. ನನ್ನ ಕೈಯಲ್ಲಿರುವಂತಹ ಈ ಶಾಲ್ಗಳು ನಿಮಗೆ ತುಂಬಾ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. 3 ಶಾಲ್ಗಳು ನಿಮಗೆ ಕೇವಲ 99 ಬೆಲೆಗೆ ಸಿಗ್ತಾ ಇರೋವಂಥದ್ದು. ಇಲ್ಲೇ ಟಾಪನ್ನು ಪರ್ಚೇಸ್ ಮಾಡ್ತೀರಾ, ಅದಕ್ಕೆ ಬೇಕಾಗಿರುವಂಥ ಪ್ಯಾಂಟನ್ನು ಕೂಡ ಪರ್ಚೇಸ್ ಮಾಡ್ತೀರಾ. ಶಾಲ್ಗೆ ಬೇರೆ ಶಾಪ್ಗೆ ಹೋಗಬೇಕು ಅನ್ನೋವಂಥ ಚಿಂತೆ ಇಲ್ಲ. ಇಲ್ಲೇ ಶಾಲ್ಗಳು ಕೂಡ ಇರೋವಂಥದ್ದು. ಶಾಲ್ ಹೇಗಿದೆ ಅನ್ನೋದನ್ನು ಕೂಡ ನೀವಿಲ್ಲಿ ನೋಡ್ಬೋದಾಗಿದೆ. ಇಷ್ಟೊಂದು ಶಾಲ್ಗಳು ಇಲ್ಲಿ ಕೂಡ ನೀವು ಶಾಲ್ ಕಲೆಕ್ಷನನ್ನು ನೋಡ್ಬೋದಾಗಿದೆ. ಇವೆಲ್ಲವೂ ಕೂಡ ನಿಮಗೆ ಸಿಗ್ತಾ ಇರೋವಂಥದ್ದು 99 ಬೆಲೆಗೆ 3 ಶಾಲ್ಗಳು. ಬಟ್ಟೆಗಳು ಹೇಗಿದೆ ಅನ್ನೋದನ್ನು ನೋಡಿದರೆ, ಎಷ್ಟು ಬೆಲೆ ಅನ್ನೋದನ್ನು ನೋಡಿದರೆ, ಬಟ್ಟೆಗಳ ಜೊತೆಗೆ ಇಲ್ಲಿ ನಿಮಗೆ ಎಲ್ಲ ವಯೋಮಾನದವರಿಗೂ ಸೂಟ್ ಆಗೋ ರೀತಿಯಾದಂತಹ ಚಪ್ಪಲಿ ಕಲೆಕ್ಷನ್ ಕೂಡ ಇದೆ. ಪುಟಾಣಿ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಬೇಕಾಗುವಂತಹ ಚಪ್ಪಲಿ ಕಲೆಕ್ಷನ್ ಇದೆ. ಬೆಲೆ ಎಷ್ಟು ಅಂತ ಕೇಳಿದರೆ 50, 100, 150 ಬೆಲೆಗೆ, ಅದಕ್ಕಿಂತ ಜಾಸ್ತಿ ಇಲ್ಲ. ಅತ್ಯಂತ ಕಡಿಮೆ ಬೆಲೆಗೆ ಚಪ್ಪಲಿಗಳು ಸಿಗ್ತಾ ಇದೆ. ಕಡಿಮೆ ಬೆಲೆ ಅಂತ ಹೇಳಿದಾಗ ಚಪ್ಪಲಿಗಳು ಯಾವ ರೀತಿಯಾಗಿದೆ ಅನ್ನೋಂಥ ಪ್ರಶ್ನೆ ಕೂಡ ಬರುತ್ತೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ಒಂದು ಶೂವನ್ನು ನೋಡಿ, VKC ಬ್ರ್ಯಾಂಡ್ನ ಶೂ ಇದು ನೀವು ನಾರ್ಮಲ್ ಆಗಿ ಬೇರೆ ಶಾಪಲ್ಲಿ ಹೋಗಿ ಕೇಳ್ತೀರಾ ಅಂತ ಹೇಳಿದರೆ ಇದರ ಬೆಲೆ ನಿಮಗೆ 500, 550 ಖಂಡಿತವಾಗ್ಲೂ ಇರುತ್ತೆ. ಬಟ್ ಇದು ನಿಮಗೆ ಸಿಗ್ತಾ ಇರುವಂಥದ್ದು ಕೇವಲ 150 ಬೆಲೆಗೆ. VKC ಬ್ರ್ಯಾಂಡ್ನಲ್ಲಿ ಬರುವಂತಹ ಚಪ್ಪಲಿಗಳು 150ಕ್ಕೆ ಇಲ್ಲಿ ತುಂಬಾ ಇದೆ ನೋಡಿ. ನೀವಿಲ್ಲಿ ನೋಡ್ತಾ ಇರುವಂತಹ ಕ್ರಾಕ್ಸ್ ಚಪ್ಪಲನ್ನು ಕೂಡ ನೋಡ್ಬೋದು. ಇದು ಕೂಡ ನಿಮಗೆ ಕೇವಲ 150ಕ್ಕೆ ಸಿಗ್ತಾ ಇದೆ. ಅದರ ಜೊತೆಗೇನೆ ಹೆಣ್ಣು ಮಕ್ಕಳಿಗೆ ಬೇಕಾಗುವಂತಹ ಚಪ್ಪಲಿಗಳ ಕಲೆಕ್ಷನನ್ನು ಇವಾಗ ನೀವು ನೋಡ್ತಾ ಇದ್ದೀರಿ. ಎಷ್ಟೊಂದು ಕಲೆಕ್ಷನ್ ಇದೆ ಅಂತ ನೋಡ್ಬೋದು ನೀವು. ಒಮ್ಮೆ ಹಾಕಿದ್ರು ಅದು ಖಾಲಿಯಾಗಿ ಈಗ ಹೊಸದಾಗಿರುವಂಥ ಕಲೆಕ್ಷನನ್ನು ಹಾಕಿರುವಂಥದ್ದು. ಇದು ಕೂಡ ನಿಮಗೆ ಕೇವಲ 150 ಬೆಲೆಗೆ ಸಿಗ್ತಾ ಇರುವಂಥದ್ದು. ನೀವು ಬರ್ತೀರಾ ಅಂತ ಹೇಳಿದರೆ ನಿಮಗೆ ಗೊತ್ತಾಗುತ್ತೆ ಬ್ರ್ಯಾಂಡೆಡ್ ಆಗಿರುವಂತಹ
ಚಪ್ಪಲ್ಗಳು, VKC ಬ್ರ್ಯಾಂಡ್ನ ಚಪ್ಪಲ್ಗಳು. ಇದು ಕೂಡ ನಿಮಗೆ ಕೇವಲ 150 ಬೆಲೆಗೆ ಸಿಗ್ತಾ ಇರುವಂಥದ್ದು. ಹಾಗೆಯೇ ನಾನು ನಿಮಗೆ ಹೇಳಿದೆ 50 ಬೆಲೆಯಿಂದ ಪ್ರಾರಂಭ ಆಗ್ತಾ ಇರುವಂಥದ್ದು ಅಂತ. 50 ಬೆಲೆಗೆ ನಿಮಗೆ ಸ್ಲಿಪ್ಪರ್ ಸಿಗ್ತಾ ಇದೆ, ಮಕ್ಕಳಿಗೆ ಬೇಕಾಗಿರುವಂಥ ಚಪ್ಪಲ್ಗಳು ಸಿಗ್ತಾ ಇದೆ. ಹಾಗೆಯೇ ಗ್ರ್ಯಾಂಡ್ ಆಗಿರುವಂಥ ಫಂಕ್ಷನ್ಗೆ ಹೋಗಬೇಕು ಅಂತ ಹೇಳಿದರೆ, ಮನೆಯಲ್ಲಿರುವಂಥ ಪುಟಾಣಿ ಮಕ್ಕಳಿಗೆ ಶೂ ಬೇಕು, ಗ್ರ್ಯಾಂಡ್ ಆಗಿ ಕಾಣುವಂಥ ಚಪ್ಪಲಿಗಳು ಬೇಕು ಅಂತ ಹೇಳಿದರೆ, ನಾವು ಬೇರೆ ಕಡೆಗೆ ಹೋದ್ವಿ ಅಂತ ಹೇಳಿದರೆ ಅಲ್ಲಿ 500, 1000 ಖಂಡಿತವಾಗ್ಲೂ ಇರುತ್ತೆ. ಬಟ್ ಇಲ್ಲಿ ನಿಮಗೆ ಬ್ರ್ಯಾಂಡೆಡ್ ಆಗಿರುವಂತಹ ಶೂಗಳು ಕೇವಲ 100 ಬೆಲೆಗೆ ಸಿಗ್ತಾ ಇದೆ. ಹಾಗೆಯೇ ಪುರುಷರಿಗೆ ಬೇಕಾಗಿರುವಂಥ ಚಪ್ಪಲಿಯ ಕಲೆಕ್ಷನ್ ಕೂಡ ನಿಮಗೆ ಇಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. 150 ಬೆಲೆಗೆ ಬ್ಯೂಟಿಫುಲ್ ಆಗಿರುವಂತಹ ಚಪ್ಪಲಿಯನ್ನು ನೀವು ನೋಡ್ತಾ ಇದ್ದೀರಿ. ನೋಡಿ ಎಷ್ಟೊಂದು ಚೆನ್ನಾಗಿದೆ ಚಪ್ಪಲಿಗಳು ಅಂತ. ನೀವು ಇಂತಹ ಚಪ್ಪಲಿಗಳನ್ನು ಬೇರೆ ಶಾಪ್ಗಳಲ್ಲಿ ಖಂಡಿತವಾಗ್ಲೂ ಕೇಳಿರ್ತೀರ, ಆಗ ರೇಟ್ ಕೂಡ ಎಷ್ಟು ಹೇಳಿರ್ತಾರೆ ಅಂತ ಗೊತ್ತಾಗಿರುತ್ತೆ ನಿಮಗೆ. ಬಟ್ ಇಲ್ಲಿ ನಿಮಗೆ ಈ ಎಲ್ಲ ಚಪ್ಪಲಿಗಳು ಸಿಗ್ತಾ ಇರುವಂಥದ್ದು ಕೇವಲ 150 ಬೆಲೆಗೆ. ನೋಡಿ ಇನ್ನೊಂದು ಚಪ್ಪಲ್ ಎಷ್ಟೊಂದು ಚೆನ್ನಾಗಿದೆ ಅಂತ. ಹಾಗೆಯೇ ಇದು ನೋಡಿ ಯೋಗ ಚಪ್ಪಲ್. ಇದನ್ನು ನೀವು ಬೇರೆ ಕಡೆಯಲ್ಲಿ ಕೇಳ್ತೀರಾ ಅಂತ ಹೇಳಿದರೆ 499 ಈ ಥರದ ರೇಂಜ್ನಲ್ಲಿ ಇರುತ್ತೆ. ಬಟ್ ಇಲ್ಲಿ ನಿಮಗೆ ಕೇವಲ 150 ಬೆಲೆಗೆ ಯೋಗ ಚಪ್ಪಲ್ ಕೂಡ ಅವೈಲೇಬಲ್ ಇದೆ. ಕಮ್ಮಿದ ಅಂಗಡಿ, ಕಮ್ಮಿದ ರೇಟ್ ಶಾಪ್ನಲ್ಲಿರುವಂಥ ಬಟ್ಟೆ ಕಲೆಕ್ಷನನ್ನು ನೋಡಿದ್ರಲ್ಲ, ಎಷ್ಟು ರೇಟ್ ಇದೆ ಅನ್ನೋದನ್ನು ಕೂಡ ನೋಡಿದ್ರಲ್ಲ. ಈ ಹಿಂದೆ ನಾವು ಸ್ಟೋರಿಯನ್ನು ಮಾಡಿದಾಗ ತುಂಬ ಜನರ ಪ್ರಶ್ನೆ ಇತ್ತು, ಕ್ವಾಲಿಟಿ ಆಗಿರುವಂಥ ಬಟ್ಟೆಯನ್ನು ಇಷ್ಟೊಂದು ಕಡಿಮೆ ಬೆಲೆಗೆ ಕೊಡೋದಕ್ಕೆ ಸಾಧ್ಯನಾ ಅನ್ನೋವಂಥದ್ದನ್ನು. ನಾವು ತುಂಬ ಕಡೆ ಸಿಕ್ಕಿದಾಗ ನೀವು ಕೇಳಿದರೆ ಇಷ್ಟೊಂದು ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅನ್ನೋಂಥ ಸ್ಟೋರಿಯನ್ನು ಮಾಡಿದರೆ ನಿಜಾನಾ ಅಂತ ಪ್ರಶ್ನೆ ಹಾಕಿದರೆ, ಖಂಡಿತವಾಗ್ಲೂ ನಿಜ. ಕ್ವಾಲಿಟಿ ಆಗಿರುವಂಥ ಬಟ್ಟೆಗಳು ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಕಾರಣ ಏನು ಅಂತ ಕೇಳಿದರೆ, ಈ ಶಾಪನ್ನು ಬಂದ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿಯವರೆಗೆ ನಮಗೆ ಪ್ರೋತ್ಸಾಹವನ್ನು ಕೊಟ್ಟಂತಹ ಗ್ರಾಹಕರಿಗೆ ಕಡಿಮೆ ಬೆಲೆಗೆ ಬಟ್ಟೆಯನ್ನು ಕೊಡೋಣ ಅನ್ನುವಂಥ ಉದ್ದೇಶದಿಂದಾಗಿ ನೀಡ್ತಾ ಇರುವಂಥದ್ದು. ನವೆಂಬರ್ 5ರವರೆಗೆ ಇರುತ್ತೆ ಅಂತ ಹೇಳಿದರು. ಬಟ್ ಇವಾಗ ಆ ಒಂದು ಡೇಟನ್ನು ಎಕ್ಸ್ಟೆಂಡ್ ಮಾಡಿ ನವೆಂಬರ್ 15ನೇ ತಾರೀಕಿನವರೆಗೆ ಇರುತ್ತೆ. ಇದರ ಜೊತೆಗೇನೆ ಹೊಸ ಹೊಸ ಕಲೆಕ್ಷನ್ಗಳು ಕೂಡ ಇಲ್ಲಿಗೆ ಆ್ಯಡ್ ಆಗಿದೆ. ಮನೆಗೆ ಅನುಕೂಲಕ್ಕೆ ಬೇಕಾಗುವಂಥ ಒಂದಿಷ್ಟು ಐಟಮ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಅದರ ಜೊತೆಗೇನೆ ಹೊಸ ಹೊಸ ಬಟ್ಟೆ ಕಲೆಕ್ಷನ್ಗಳು ಬಂದಿದೆ, ಕಡಿಮೆ ಬೆಲೆಗೆ ಸಿಗ್ತಾ ಇರುವಂಥದ್ದು. ತುಂಬ ಜನ ಗ್ರಾಹಕರು ಬರ್ತಾ ಇದ್ದಾರೆ, ಇಲ್ಲಿಂದ ಬಟ್ಟೆಯನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ, ಮತ್ತೆ ಬಂದು ಬಟ್ಟೆಯನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಕಮ್ಮಿದ ಅಂಗಡಿ, ಕಮ್ಮಿ ರೇಟ್ ಶಾಪ್ ಇರೋದು ಎಲ್ಲಿ ಅಂತ ಕೇಳಿದರೆ, ಬಟ್ಟೆಯನ್ನು ಪರ್ಚೇಸ್ ಮಾಡ್ತೀರಾ, ಚಪ್ಪಲಿಯನ್ನು ಪರ್ಚೇಸ್ ಮಾಡ್ತೀರಾ, ನೆಕ್ಸ್ಟ್ ಇಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು ಸ್ಕೂಲ್ ಬ್ಯಾಗ್ ಇಲ್ಲಿ ನಿಮಗೆ ಕೇವಲ 199 ಬೆಲೆಗೆ ಸಿಗ್ತಾ ಇದೆ. ಅದರ ಜೊತೆಗೇನೆ ಟಿಫಿನ್ ಬ್ಯಾಗ್ ಹಾಗೂ ಸೈಡ್ ಬ್ಯಾಗ್ ನಿಮಗೆ ಸಿಗ್ತಾ ಇರುವಂಥದ್ದು ಕೇವಲ 99 ಬೆಲೆಗೆ. ಸ್ಕೂಲ್ ಬ್ಯಾಗ್ ರೇಟ್ ನಿಮಗೆ 199, ಸೈಡ್ ಬ್ಯಾಗ್ ಹಾಗೆಯೇ ಟಿಫಿನ್ ಬ್ಯಾಗ್ನ ರೇಟ್ ನಿಮಗೆ 99. ಮನೆಗೆ ಉಪಯೋಗವಾಗುವಂಥ ಒಂದಿಷ್ಟು ಐಟಮ್ಗಳನ್ನು ಕೂಡ ಇಲ್ಲಿ ಹೊಸದಾಗಿ ಆ್ಯಡ್ ಮಾಡ್ಕೊಂಡಿದ್ದಾರೆ. ಇದು ಕೂಡ ನಿಮಗೆ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಇಲ್ಲಿರುವಂಥ ಮನೆಗೆ ಉಪಯೋಗ ಆಗುವಂಥ ವಸ್ತುಗಳನ್ನು ನೀವು ಪರ್ಚೇಸ್ ಮಾಡಿದ್ರಾ ಅಂತ ಹೇಳಿದರೆ ಕೇವಲ 99 ಮಾತ್ರ. ಯಾವ್ಯಾವ ಐಟಮ್ಗಳು ಇದೆ ಅಂತ ನೀವು ನೋಡೋದು ಅಂತ ಹೇಳಿದರೆ, ನೋಡಿ ಮಾಪ್ ಇದೆ, ಹಾಗೆಯೇ ಬ್ರಷ್ ಇದೆ, ಪಾಟ್ ಇದೆ. ನೋಡಿ ಎಷ್ಟೊಂದು ಚೆನ್ನಾಗಿರುವಂತಹ ಪಾಟ್ ಅಂತ. ಇದು ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು ಕೇವಲ 99 ಬೆಲೆಗೆ. ಇದು ನಿಮಗೆ ಸೆಟ್ ರೀತಿಯಲ್ಲಿ ಸಿಗುತ್ತೆ. ನೋಡಿ ನಾನು ನಿಮಗೆ ತೋರಿಸ್ತೀನಿ. ಈ ಥರ ನಿಮಗೆ ಸಿಗುತ್ತೆ, 2 ಪಾಟ್ಗಳು ಸಿಗುತ್ತೆ. ಇದು ನಿಮಗೆ ಕೇವಲ 99 ಬೆಲೆಗೆ ಸಿಗ್ತಾ ಇರುವಂಥದ್ದು. ಹಾಗೆಯೇ ಇಲ್ಲಿ ಬಕೆಟ್ ಇದೆ. ಹೀಗೆ ಮನೆಗೆ ಅನುಕೂಲವಾಗುವಂತಹ ಒಂದಿಷ್ಟು ಐಟಮ್ಗಳು ಕೂಡ ಆ್ಯಡ್ ಆಗಿರುವಂಥದ್ದು. ಇವೆಲ್ಲವೂ ಕೂಡ ಕೇವಲ 99 ಬೆಲೆಗೆ ನಿಮ್ಮದಾಗಿಸ್ಕೊಳ್ಬೋದು. ಪುತ್ತೂರಿನ ದರ್ಬೆಯಲ್ಲಿರುವಂತಹ ಅಂಚೆ ಕಚೇರಿಯ ಪಕ್ಕದಲ್ಲಿರುವಂತಹ ರೆಗೋ ಬಿಲ್ಡಿಂಗ್ನಲ್ಲಿ ಕಮ್ಮಿದ ಅಂಗಡಿ, ಕಮ್ಮಿದ ಶಾಪ್ ಇರುವಂಥದ್ದು. ಹಾಗಾಗಿ ನವೆಂಬರ್ 15ರಂದು ಶಾಪ್ ಕ್ಲೋಸ್ ಆಗುತ್ತೆ. ಅದಕ್ಕಿಂತ ಮುಂಚೆ ಬಂದು ಇಲ್ಲಿರುವಂಥ ಬಟ್ಟೆಗಳನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.